ಮಳೆಗಾಲದಲ್ಲಿ ಮಲೇರಿಯಾದಿಂದ ಕಂಗೆಡುವ ಮಂಗಳೂರಿಗೆ ಈ ವರ್ಷದ ಬೇಸಿಗೆಯಲ್ಲಿ ಕೊರೋನಾ ಸೋಂಕಿನ ಭೀತಿ ಎದುರಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವುದರಿಂದ ದಿನನಿತ್ಯ ವಿವಿಧ ದೇಶಗಳಿಂದ ಪ್ರವಾಸಿಗರು ಮತ್ತು ಪ್ರಯಾಣಿಕರು ಮಂಗಳೂರಿಗೆ ಬರುತ್ತಿರುವುದರಿಂದ ಇಲ್ಲಿ ಗರಿಷ್ಠ ಎಚ್ಚರಿಕೆ ವಹಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈಗಾಗಲೇ ಈ ನಿಟ್ಟಿನಲ್ಲಿ ಗರಿಷ್ಠ ಜಾಗೃತಿ ಘೋಷಿಸಿದೆ. ಮಂಗಳೂರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಶಂಕಿತರ ತಪಾಸಣೆಗೆ ವ್ಯವಸ್ಥೆ ಮಾಡಲಾಗಿದೆ ಎನ್ನುತ್ತಾರೆ ಡಾಕ್ಟರ್ ರಾಜೇಶ್ವರಿ ದೇವಿ. ಈಗಾಗಲೇ ನಮ್ಮ ಇಲಾಖೆಯಿಂದ ನಮಗೆ ಕೊಟ್ಟ ಮಾರ್ಗಸೂಚಿಗಳಂತೆ ನಾವು 3 ವಾರ್ಡ್ಗಳನ್ನು ನಾವು ಗುರುತಿಸಿದ್ದೇವೆ. ಆ ವಾರ್ಡ್ಗಳಲ್ಲಿ ನಾವು ಟ್ರೈಜಿಂಗ್ ಅಂದರೆ ಕೆಲವರಿಗೆ ಕ್ರಿಟಿಕಲ್ ಕೇರ್ ಬೇಕಾದವರಿಗೆ ಒಂದು ವಾರ್ಡು, ಅದರಲ್ಲಿ ವೆಂಟಿಲೇಟರ್ ಸಪೋರ್ಟ್ ಇರ್ಬೋದು, ಬೈಪ್ಯಾಪ್ ಇರ್ಬೋದು, ಅಥವಾ ಕೆಲವು ಕ್ರಿಟಿಕಲ್ ಕೇರ್ ಬಗ್ಗೆ ಒಂದು ವಾರ್ಡು, ಮತ್ತು ಸಾಮಾನ್ಯ ಬರೀ ಐಸೋಲೇಷನ್ ವಾರ್ಡ್ಗಳಿಗೆ ಐಸೋಲೇಷನ್ ವಾರ್ಡು, ಮತ್ತು ಈ ಕೆಮ್ಮು ಶೀತ ಆ ಕಾಯಿಲೆಗಳಿಂದ ಅಡ್ಮಿಟ್ ಆದವರಿಗೆ ಒಂದು ವಾರ್ಡ್ಗಳನ್ನು ಹೀಗೆ ನಾವು 3 ವಾರ್ಡ್ಗಳನ್ನು ನಾವು ರಚಿಸಿದ್ದೇವೆ. 20 ಬೆಡ್ಗಳನ್ನು ನಾವು ರಚಿಸಿದ್ದೇವೆ. ವೈದ್ಯರ ತಂಡವನ್ನು ರಚಿಸಿ ಸಿದ್ಧವಾಗಿರಿಸಲಾಗಿದೆ. ಕೊರೋನಾ ವಿಶೇಷ ವಾರ್ಡ್ನಲ್ಲಿ 20 ಬೆಡ್ಗಳನ್ನು ಒದಗಿಸಲಾಗಿದೆ. ಅವಶ್ಯ ವೈದ್ಯಕೀಯ ಸಲಕರಣೆಗಳನ್ನು ಒದಗಿಸಲಾಗಿದೆ. ಇಲಾಖೆಯ ಮಾರ್ಗದರ್ಶನದಂತೆ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎನ್ನುತ್ತಾರೆ ಅವರು. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಬೇಕಾಗಿರುವಂತಹ ಏನು ಸ್ಟಾಕ್ ಲಾಜಿಸ್ಟಿಕ್ಸ್ ಏನು ಬೇಕು, ಇದಕ್ಕೆ ಇಂತಹ ಸಂಶಯಿತ ಪ್ರಕರಣಗಳು ಬಂದಲ್ಲಿ ಅವರಿಗೆ ಡಯಾಗ್ನೋಸಿಸ್ ಮಾಡಬೇಕಾದಂಥ ಏನು ನಮಗೆ ಇದು ಬೇಕು, ಹಾಗೂ ಯಾವ ರೀತಿಯ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಬೇಕು, ಅದರ ಸ್ಟಾಕ್ ಏನಿರಬೇಕು, ಅದರ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ತೆಗೆದುಕೊಳ್ಳಲಾಗಿದೆ. ನಮ್ಮ PPE ಕಿಟ್ಗಳನ್ನು ಈಗಲೇ ಆದಷ್ಟು ಸ್ಟಾಕ್ಗಳನ್ನು ಇಟ್ಟಿದ್ದೇವೆ. ರೈಲ್ವೆ ನಿಲ್ದಾಣದಲ್ಲೂ ತಪಾಸಣೆಗೆ ವ್ಯವಸ್ಥೆ ಮಾಡಲಾಗುತ್ತಿದೆ.